ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೀರ್ತನೆಯೊಂದಿಗೆ ಪ್ರಾರ್ಥನೆ, ಈ ಒಂದು ಪ್ರಾರ್ಥನೆಗೆ ಸ್ವಾಗತ ಸುಸ್ವಾಗತ. ಇಷ್ಟು ದಿನ ನಾವು ಸುಮಾರು 57 ಕೀರ್ತನೆಗಳನ್ನು ಧ್ಯಾನಿಸಿದ್ದೀವಿ. ಈಗ 58ನೇ ಕೀರ್ತನೆಯಿಂದ ನಾವು ಆರಂಭಿಸಲಿದ್ದೀವಿ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ದಿನ ನಾವು ಕೀರ್ತನೆಯೊಂದಿಗೆ ಮಾಡುವ ಈ ಪಯಣವನ್ನು, ಆಧ್ಯಾತ್ಮಿಕ ಪಯಣವನ್ನು ಆಶೀರ್ವದಿಸಿರಿ. ಸ್ವರ್ಗೀಯ ವರಗಳಿಂದ ನಮ್ಮನ್ನು ತುಂಬಿರಿ. ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ. ಸ್ವರ್ಗೀಯ ಜ್ಞಾನದಲ್ಲಿ ನಾವು ತುಂಬಲ್ಪಟ್ಟು ಮುಂದುವರಿಯುವಂತೆ ಹಾಗೂ ನಮ್ಮ ಜೀವನವನ್ನು ಯೋಗ್ಯವಾಗಿ ಜೀವಿಸುವಂತೆ ನಮ್ಮನ್ನು ಅಭಿಷೇಕಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಕುಮಾರರು, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೇನ್. ಆದ್ಮೇಲೆ ತಗೊಳ್ಳೋಣ ಕೀರ್ತನೆ 58. ಈ ಕೀರ್ತನೆಯಲ್ಲಿ 1 ರಿಂದ 11 ಅಂದರೆ 11 ವಾಕ್ಯಗಳಿವೆ. ಜನನಾಯಕರೇ, ನ್ಯಾಯಬದ್ಧವೋ ನಿಮ್ಮ ತೀರ್ಪುಗಳು, ವ್ಯಾಜ್ಯಗಳನ್ನು ಬಗೆಹರಿಸುತ್ತವೆಯೇ ನಿಮ್ಮ ನಿರ್ಣಯಗಳು. ಬದಲಿಗೆ ಕಲ್ಪಿಸುತ್ತೀರಿ ಅಕ್ರಮವನ್ನು ಮನದಲ್ಲಿ, ಧರೆಗೀಯುತ್ತೀರಿ ಹಿಂಸಾಚಾರವನ್ನು ತೂಕದಲ್ಲಿ. ದುರುಳರು ದಾರಿ ತಪ್ಪಿದವರು ಉದರದಿಂದಲೇ, ಸಟೆಯಾಡುವ ಅಕ್ರಮಿಗಳವರು ಹುಟ್ಟಿನಿಂದಲೇ. ಸರ್ಪಗಳಂತ ಜನ ವಿಷಭರಿತ, ನಾಗರದಂತೆ ಅವರ ಕಿವಿ ಮಂದ. ಒಲಿಯದವರ ಕಿವಿ ಪುಂಗಿಯ ನಾದಕ್ಕೆ, ಮಣಿಯವು ಅವಾಡಿಗನ ಮಾಟಕ್ಕೆ. ಮುರಿದು ಬಿಡು ಹೇ ದೇವ ಆ ದುರುಳರ ಹಲ್ಲುಗಳನ್ನು, ಕಿತ್ತು ಬಿಡು ಪ್ರಭು ಆ ಪ್ರಾಯ ಸಿಂಹಗಳ ಕೋರೆಗಳನ್ನು. ಅವರಾಗಲಿ ಬೇಗನೆ ಕಾಣದೆ ಹೋಗುವ ತೊರೆಯಂತೆ, ನಸುಕಿ ನಾಶವಾಗಲಿ ಪಾದದಡಿ ಸಿಲುಕಿದ ಗರಿಕೆ ಕಣದಂತೆ. ನುಸುಳಿ ನುಸುಳಿ ನಶಿಸಿ ಹೋಗಲಿ ಬಸವನ ಹೊಳದಂತೆ, ರವಿಯ ಬೆಳಕನ್ನು ಕಾಣದಿರಲಿ ಗರ್ಭವಿಳಿದ ಪಿಂಡದಂತೆ. ಹಸುರಿರಲಿ ಒಣಗಿರಲಿ ಒಲೆ ಪಾಲಾಗಲಿ ಮುಳ್ಳಿನಂತೆ, ನಿಶೇಷವಾಗಲಿ ದೇವ ಕೋಪಾಗ್ನಿಗೆ ಸಿಲುಕಿದಂತೆ. ನಲಿವರು ಸಜ್ಜನರು ಈ ಪ್ರತೀಕಾರ ನೋಟದಲ್ಲಿ, ಕಾಲು ತೊಳೆಯುವರವರು ಆ ದುರ್ಜನರ ನೆತ್ತರಲಿ. ನ್ಯಾಯ ನಿರ್ಣಯಿಸುವಂತ ದೇವನಿಹನು ಜಗದಲ್ಲಿ, ಸಜ್ಜನರಿಗೆ ಸತ್ಫಲ ಕಟ್ಟಿಟ್ಟ ಬುತ್ತಿ ಇದು ನಾಣ್ಣುಡಿ. ಆತ್ಮೀಯರೇ, ಈ ಕೀರ್ತನೆ ನಮಗೆ ನ್ಯಾಯಾಧೀಶರೋ, ನ್ಯಾಯವನ್ನು ನೀಡುವವರೋ ಅಥವಾ ಅನ್ಯಾಯಾಧೀಶರೋ ಎಂಬ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಅಂದರೆ ಜನನಾಯಕರು ಹೇಗೆ ನ್ಯಾಯ ನೀತಿಯನ್ನು ಮಾಡ್ತಾ ಇದ್ದಾರೆ, ತೀರ್ಪನ್ನು ಮಾಡ್ತಾ ಇದ್ದಾರೆ. ಜನನಾಯಕರೇ, ನ್ಯಾಯಬದ್ಧವೋ ನಿಮ್ಮ ತೀರ್ಪುಗಳು, ವ್ಯಾಜ್ಯಗಳನ್ನು ಬಗೆಹರಿಸುತ್ತವೆಯೇ ನಿಮ್ಮ ನಿರ್ಣಯಗಳು. ನಮ್ಮ ನಿರ್ಣಯಗಳು ಮತ್ತು ತೀರ್ಪುಗಳು ವ್ಯಾಜ್ಯಗಳನ್ನು ಬಗೆಹರಿಸುವಂತಾಗಬೇಕು, ಸಮಾಧಾನವನ್ನು ತರುವಂತಾಗಿರಬೇಕು. ಬದಲಿಗೆ ನೀವೇನು ಮಾಡ್ತೀರಿ? ಕಲ್ಪಿಸುತ್ತೀರಿ ಅಕ್ರಮವನ್ನು ಮನದಲ್ಲಿ, ಧರೆಗೀಯುತ್ತೀರಿ ಹಿಂಸಾಚಾರವನ್ನು ತೂಕದಲ್ಲಿ. ಇವತ್ತು ಹಾಗೇ ನಡೀತಾ ಇದೆ. ಇವತ್ತು ನೋಡಿ, ಹಿಂಸಾಚಾರಗಳು, ಮನದಲ್ಲಿ ಇನ್ನೊಂದು ಕಲ್ಪಿಸುವುದು, ಇದೆಲ್ಲ ನಡೀತದೆ. ನಾವು ಕೂಡ ಕೆಲವು ಸರಿ ಮಾಡ್ಬೋದು ಹಾಗೆ. ದುರುಳರು ದಾರಿ ತಪ್ಪಿದವರು ಉದರದಿಂದಲೇ, ಸಟೆಯಾಡುವ ಅಕ್ರಮಿಗಳವರು ಹುಟ್ಟಿನಿಂದಲೇ. ದುರುಳರು ದಾರಿ ತಪ್ಪಿದ್ದಾರೆ ತಾಯಿಯ ಗರ್ಭದಿಂದಲೇ, ಮತ್ತು ಸಟೆಯಾಡುವ ಅಕ್ರಮಿಗಳವರು ಹುಟ್ಟಿನಿಂದಲೇ. ಸರ್ಪಗಳಂತ ಜನ ವಿಷಭರಿತ, ನಾಗರದಂತೆ ಅವರ ಕಿವಿ ಮಂದ. ಸರ್ಪಗಳಂತ ಜನ ವಿಷಭರಿತ. ನೋಡಿ ಏನು ಮಾಡ್ತಾರೆ, ಕೆಲವು ಸರಿ ಈ ವಿಷ ಒಳಗಡೆ ಇಟ್ಕೊಂಡು ಜೀವಿಸುವವರು ಇರ್ತಾರೆ. ಅಂದರೆ ಅವರಿಗೆ ಏನು ಕಿವಿಗೆ ಬೀಳೋಲ್ಲ, ಕಿವಿ ಮಂದ. ನಾಗರ ಅವ್ರಿಗೂ ಕಿವಿ ಕೇಳೋಲ್ಲ ಅಂತಾರಲ್ಲ, ಅದರ ದೃಷ್ಟಿ ಬಹಳ ಇರುತ್ತೆ ಅಂತೆ. ಒಲಿಯದವರ ಕಿವಿ ಪುಂಗಿಯ ನಾದಕ್ಕೆ. ಹೇಗೆ ನಾಗರ ಹಾವಿನ ಕಿವಿ, ಅದಕ್ಕೆ ಅದು ಸೆನ್ಸೇಷನ್ ಇದೆ, ಅದಕ್ಕಾಗಿ ಅದು ಆ ಸೆನ್ಸೇಷನಲ್ಲಿ ಅದು ಆಡ್ಬೋದು. ಆದರೆ ಜನರು ಕೂಡ ಹಾಗಿದ್ದಾಗ ಏನಾಗುತ್ತೆ, ಒಲಿಯದವರ ಕಿವಿ ಪುಂಗಿಯ ನಾದಕ್ಕೆ ಅಂದರೆ ಅರ್ಥ ಜನರ ಕಷ್ಟಗಳಿಗೆ ಅಥವಾ ಜನರ ತೊಂದರೆಗಳಿಗೆ, ಬೇನೆ ಬವಣೆಗಳಿಗೆ. ಮಣಿಯವು ಹವಾಡಿಗನ ಮಾಟಕ್ಕೆ.
ಮುರಿದು ಬಿಡು ಹೇ ದೇವ ಆ ದುರುಳರ ಹಲ್ಲುಗಳನ್ನು, ಕಿತ್ತು ಬಿಡು ಪ್ರಭು ಆ ಪ್ರಾಯ ಸಿಂಹಗಳ ಕೋರೆಗಳನ್ನು. ಮುರಿದು ಬಿಡು ಹೇ ದೇವ ಆ ದುರುಳರ ಹಲ್ಲುಗಳನ್ನು, ಕಿತ್ತು ಬಿಡು ಪ್ರಭು ಆ ಪ್ರಾಯ ಸಿಂಹಗಳ ಕೋರೆಗಳನ್ನು. ಅವರಾಗಲಿ ಬೇಗನೆ ಕಾಣದೆ ಹೋಗುವ ತೊರೆಯಂತೆ, ನಸುಕಿ ನಾಶವಾಗಲಿ ಪಾದದಡಿ ಸಿಲುಕಿದ ಗರಿಕೆ ಕಣದಂತೆ. ಅಂದರೆ ಅವರೇನಾಗ್ತಾರೆ, ಅಂಥವರು ದೇವರ ಮುಂದೆ ಆಶೀರ್ವಾದ ಹೊಂದುವುದಿಲ್ಲ. ಅಂದರೆ ಅವರು ತಮ್ಮ ಜೀವನವನ್ನೇ ನಾಶ ಮಾಡ್ತಾರೆ. ಮುರಿದು ಬಿಡು ಹೇ ದೇವ ದುರುಳರ ಹಲ್ಲುಗಳನ್ನು, ಕಿತ್ತು ಬಿಡು ಪ್ರಭುವ ಪ್ರಾಯ ಸಿಂಹಗಳ ಕೊರೆಗಳನ್ನು. ಅವರಾಗಲಿ ಬೇಗನೆ ಕಾಣದೆ ಹೋಗುವ ತೊರೆಯಂತೆ, ನಸುಕಿ ನಾಶವಾಗಲಿ ಪಾದದಡಿ ಸಿಲುಕಿದ ಗರಿಕೆ ಕಣದಂತೆ. ಹೇಗೆ ಈ ಗರಿಕೆ ಕಣ ಪಾದದಡಿಯಲ್ಲಿ ಸಿಕ್ಕಿದಾಗ ನಾವು ನೋಡ್ತೀವಿ ರಸ್ತೆಯಲ್ಲಿ ಹೋಗುವಾಗ, ಅಥವಾ ಅದು ಹಾಳಾಗುತ್ತೆ. ಹಾಗೆ ಅವರ ಜೀವನ, ಅನ್ಯಾಯ ಮಾಡುವವರ ಜೀವನ. ನುಸುಳಿ ನುಸುಳಿ ನಶಿಸಿ ಹೋಗಲಿ ಬಸವನ ಹುಳದಂತೆ, ರವಿಯ ಬೆಳಕನ್ನು ಕಾಣದಿರಲಿ ಗರ್ಭವಿಳಿದ ಪಿಂಡದಂತೆ. ನುಸುಳಿ ನುಸುಳಿ ನಶಿಸಿ ಹೋಗಲಿ ಬಸವನ ಹುಳದಂತೆ, ಅನ್ಯಾಯ ಮಾಡುವವರ ಜೀವನ. ರವಿಯ ಬೆಳಕನ್ನು ಕಾಣದಿರಲಿ ಗರ್ಭವಿಳಿದ ಪಿಂಡದಂತೆ, ಅಂದರೆ ಆ ಗರ್ಭದಲ್ಲಿರುವ ಪಿಂಡ ಹೊರಗಡೆ ಬರದೆ ಅಲ್ಲೇ ಸಾಹಿತ್ಯ ಅಲ್ಲ, ಆ ರೀತಿಯಲ್ಲಿ ಅವರ ನಾಶವಾಗಲಿ. ಹಸುರಿರಲಿ ಒಣಗಿರಲಿ ಒಲೆ ಪಾಲಾಗಲಿ ಮುಳ್ಳಿನಂತೆ, ನಿಶೇಷವಾಗಲಿ ದೇವ ಕೋಪಾಗ್ನಿಗೆ ಸಿಲುಕಿದಂತೆ. ನಲಿವರು ಸಜ್ಜನರು ಈ ಪ್ರತಿಕಾರ ನೋಟದಲ್ಲಿ. ಅಂದರೆ ಅನ್ಯಾಯ ಮಾಡುವವರ ಪ್ರತಿಕಾರ ನಡೆಯುವಾಗ ಸಜ್ಜನರು ಈ ಒಂದು ನೋಟದಲ್ಲಿ ನಲಿವರು. ಕಾಲು ತೊಳೆಯರವರು ಆ ದುರ್ಜನರ ನೆತ್ತರಲಿ, ನ್ಯಾಯ ನಿರ್ಣಯಿಸುವಂಥ ದೇವನಿಹನು ಜಗದಲ್ಲಿ. ಸಜ್ಜನರಿಗೆ ಸತ್ಫಲ ಕಟ್ಟಿಟ್ಟ ಬುದ್ಧಿ ಇದು ನಾಣ್ಣುಡಿ. ಅಂದರೆ ಆ ಅನ್ಯಾಯ ಸಹಿಸಿ ಸಹಿಸಿ ರೋಸಿ ಹೋದ ಜನರಿಗೆ ಸಾಂತ್ವನ ನೀಡಲು ಕರೆಯಾಗಿ ದೇವರು ಈ ಧರೆಗೆ ಬಂದೇ ಬರುವರು ಮತ್ತು ಅವರು ನಮ್ಮನ್ನು ರಕ್ಷಿಸುವರು. ದೇವರಲ್ಲಿ ವಿಶ್ವಾಸವಿಟ್ಟವರನ್ನು ಅವರೆಂದಿಗೂ ಕೈ ಬಿಡುವುದಿಲ್ಲ ಎಂಬ ಒಂದು ಸಂದೇಶವನ್ನು ಈ ಕೀರ್ತನೆ ನಮಗೆ ಕೊಡುತ್ತೆ. ಮುಂದಿನ ಕೀರ್ತನೆ 59. ಇದು ನಿರ್ದೋಷಿಯ ಕೋಪಾವೇಶ. ಶತ್ರುಗಳಿಂದ ದೇವ ತಪ್ಪಿಸು, ಎದುರಾಳಿಗಳಿಂದೆನ್ನ ರಕ್ಷಿಸು, ಕೇಡಿಗರಿಂದೆನ್ನ ಬಿಡಿಸು, ಕೊಲೆ ಪಾತಕರಿಂದ ಉಳಿಸು. ಇಗೋ ನನ್ನ ಪ್ರಾಣಕ್ಕವರು ಹೂಡಿರುವ ಹೊಂಚು, ನನ್ನ ಮೇಲೆರಗಲು ಹೂಡಿರುವ ಕ್ರೂರಿಗಳ ಸಂಚು. ನಿರಪರಾಧಿ ನಿರ್ದೋಷಿ ನಾನಾದರೂ ಮೇಲೆ ಬೀಳಲಿದೋ ಸಜ್ಜುಗೊಂಡಿಹರು. ಎಚ್ಚೆತ್ತು ಪ್ರಭು ನನಗೆ ನೆರವಾಗಿರು, ಇಸ್ರಾಯೇಲರ ದೇವ ಸೇನಾಧೀಶ್ವರ ಪ್ರಭು ನೀನು. ದಂಡಿಸು ನೀನೆಚ್ಚರಗೊಂಡು ಅನ್ಯ ಜನರೆಲ್ಲರನ್ನು, ತೋರಬೇಡ ದುರುಳ ದ್ರೋಹಿಗಳಾರಿಗೂ ದಯೆಯನು. ಸಂಜೆಯಾದುದೇ ಓಡಿ ಬರುವರು ನಾಯಿಗಳಂತೆ, ಗುರುಗುಟ್ಟುತ್ತ ಊರ ಸುತ್ತುವರು ಕುನ್ನಿಗಳಂತೆ. ಅವರ ಬಾಯಿ ಬೊಗಳುವ ಮಾತುಗಳನ್ನು ಕೇಳು, ಅವರ ತುಟಿಗಳು ಹರಿತ ಕತ್ತಿ ಕಟಾರಿಗಳು. ನಮಗಾರು ಕಿವಿಗೊಡರೆಂಬುದೇ ಅವರ ಗೋಳು. ನೀನಾದರೋ ಪ್ರಭು ಅವರನ್ನು ನೋಡಿ ನಗುವೆ, ಅನ್ಯ ಜನರನ್ನು ಅಪಹಾಸ್ಯಕ್ಕೀಡು ಮಾಡುವೆ. ನನ್ನ ಶಕ್ತಿಯೇ ನಿನಗಾಗಿ ನಾ ಕಾದಿರುವೆ, ನನ್ನಾಶ್ರಯ ದುರ್ಗ ದೇವ ನೀನೇ ಅಲ್ಲವೇ. ಪ್ರೀತಿಯಿಂದ ನೆರವಾಗುವನು ದೇವ ನಿನಗೆ, ಶತ್ರುಗಳಿಗಾದ ಸೋಲನ್ನು ತೋರಿಸುವ ನೆನಗೆ. ಕೊಲಬೇಡ ದ್ರೋಹಿಗಳನ್ನು ಫಕ್ಕನೆ, ಮರೆತಾರೆನ್ನ ಜನತೆ ಪಾಠ ಕಲಿಯದೆ. ಚದುರಿಸು ಶಕ್ತಿಯಿಂದ ಅಲೆಯಲ್ಲಿ ದಿಕ್ಕು ತೋಚದೆ, ಈ ಪರಿ ತಗ್ಗಿಸುವವರನ್ನು ಪ್ರಭು ನೀಡೆನಗೆ ರಕ್ಷೆ. ಪಾಪವಿದೆ ಬಾಯಲಿ, ದೋಷವಿದೆ ತುಟಿಯಲಿ, ಸುಳ್ಳಿದೆ ಮಾತಲಿ, ಶಾಪವಿದೆ ನುಡಿಯಲಿ. ಅವರ ಸುಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ. ಸುಟ್ಟು ನೀ ಭಸ್ಮ ಮಾಡು ಕೋಪಾಗ್ನಿಯಿಂದ, ಸ್ಪಷ್ಟವಾಗಲಿ ಇಡೀ ಲೋಕಕ್ಕಿದರಿಂದ. ದೇವನಾಡುತಿಹನೆಂದು ಇಸ್ರಾಯೇಲಿನಿಂದ, ಸಂಜೆಯಾದುದೇ ಓಡಿ ಬರುವರು ನಾಯಿಗಳಂತೆ, ಗುರುಗುಟ್ಟುತ್ತ ಊರ ಸುತ್ತುವರು ಕುನ್ನಿಗಳಂತೆ. ಅನ್ನಕ್ಕಾಗಿ ಅಲೆದಾಡುವರು ಅತ್ತಿತ್ತ, ಹೊಟ್ಟೆ ತುಂಬದಿರೆ ಅಡ್ಡಾಡುವರು ಬೊಗಳುತ್ತಾ.
ನಾನಾದರೂ ಹೊಗಳಿ ಹಾಡುವೆ ದೇವಾ ನಿನ್ನ ಸಾಮರ್ಥ್ಯವನ್ನು. ಉದಯ ಕಾಲದಲ್ಲೇ ನಾ ಸಂಕೀರ್ತಿಸುವೆ ನಿನ್ನ ಪ್ರೀತಿ ಪ್ರೇಮವನ್ನು. ಸಂಕಟದಲ್ಲೆನಗಾದ ಆಶ್ರಯಗಿರಿ ದುರ್ಗ ನೀನಲ್ಲವೇನು? ನೀನೆನ್ನ ಶಕ್ತಿ ದೇವ ನಿನಗೆನ್ನ ಸ್ತುತಿ, ನೀನೆನ್ನ ದುರ್ಗ ತೋರಿಸು ಎನಗೆ ಪ್ರೀತಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇದು ಒಬ್ಬ ನಿರ್ದೋಷಿ ತಾನು ಮಾಡುವ ಈ ಪ್ರಾರ್ಥನೆ ಮತ್ತು ಆತನ ಒಂದು ಕೋಪಾವೇಶ. ಕೆಲವು ಸರಿ ನಾವು ಆವೇಶದಲ್ಲಿ ಮಾತಾಡ್ತೀವಿ ಅಲ್ವಾ? ಆ ಆವೇಶ ಅಥವಾ ನಮಗೆ ಇತರರ ಮೇಲೆ ತುಂಬ ಕೋಪ ಬಂದಾಗ ಏನು ಮಾಡ್ತೀವಿ ನಾವು? ದೇವರ ಮೇಲೆ ಕೋಪ ಬಂದಾಗ ನಾವು ಮಾತನಾಡೋದಿದೆ. ಆ ಒಂದು ಪ್ರಾರ್ಥನೆಯಲ್ಲಿ ಆದರೆ ಇಲ್ಲಿ ಕೀರ್ತನಗಾರ ಬಹಳ ಸುಂದರವಾಗಿ ಹೇಳ್ತಾನೆ ನೋಡಿ, ವಾಕ್ಯ 10, ಪ್ರೀತಿಯಿಂದ ನೆರವಾಗುವನು ದೇವ ನನಗೆ, ಶತ್ರುಗಳಿಗಾದ ಸೋಲನ್ನು ತೋರಿಸುವ ನನಗೆ. ಅಂದರೆ ದೇವರು ನನಗೆ ನೆರವಾಗ್ತಾರೆ, ದೇವರು ನನ್ನ ಕೈ ಬಿಡುವುದಿಲ್ಲ. ನಂತರ ಕೂಡ ಹೇಳ್ತಾರೆ, ನಾನಾದರೂ ಹೊಗಳಿ ಹಾಡುವೆ ದೇವ ನಿನ್ನ ಸಾಮರ್ಥ್ಯವನ್ನು, ನಿನ್ನ ಸಾಮರ್ಥ್ಯದಲ್ಲಿ ನಾನು ನಂಬಿಕೆ ಇಟ್ಟಿದ್ದೀನಿ. ಉದಯ ಕಾಲದಲ್ಲಿ ನಾ ಸಂಕೀರ್ತಿಸುವೆ ನಿನ್ನ ಪ್ರೀತಿ ಪ್ರೇಮವನು. ಸಂಕಟದಲ್ಲೆನಗಾದ ಆಶ್ರಯ ಗಿರಿ ದುರ್ಗ ನೀನಲ್ಲವೇನು? ಅಂದರೆ ನಮಗೆ ಆಶ್ರಯ, ದುರ್ಗ, ಗಿರಿ ಎಲ್ಲವೂ ಅವರೇ. ಅವರು ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರನ್ನು ಬಿಟ್ಟು ನಾವು ದೂರ ಹೋಗುವಂತಿಲ್ಲ. ನೋಡೋಣ ಒಂದೊಂದೇ ವಾಕ್ಯಗಳನ್ನು. ಶತ್ರುಗಳಿಂದ ದೇವ ತಪ್ಪಿಸು, ಎದುರಾಳಿಗಳಿಂದ ರಕ್ಷಿಸು, ಕೇಡಿಗರಿಂದ ಬಿಡಿಸು, ಕೊಲೆಪಾತಕರಿಂದ ಉಳಿಸು. ನನ್ನನ್ನು ಇಂಥ ಕೇಡುಗಳಿಂದ ತಪ್ಪಿಸು, ರಕ್ಷಿಸು, ಉಳಿಸು. ಇಗೋ ನನ್ನ ಪ್ರಾಣಕವರು ಹೂಡಿರುವ ಹೊಂಚು, ನನ್ನ ಮೇಲೆರಗಲು ಹೂಡಿರುವ ಕ್ರೂರಿಗಳ ಸಂಚು. ಇವತ್ತು ನಮ್ಮ ಮೇಲೆ ಆಕ್ರಮಣ ಮಾಡೋದವ್ರು ಕಾಯ್ತಾ ಇದ್ದಾರೆ. ಇವತ್ತೊಂದು ಅರ್ಥದಲ್ಲಿ ಕ್ರೈಸ್ತರಾಗಿ ಮಾಡುವುದಂದ್ರೆ ಕಷ್ಟ ಆಗ್ಬಿಟ್ಟಿದೆ. ನಿರಪರಾಧಿ ನಿರ್ದೋಷಿ ನಾನಾದರೂ ಮೇಲೆ ಬೀಳಲಿದೋ ಸಜ್ಜುಗೊಂಡಿಹರು, ಎಚ್ಚೆತ್ತು ಪ್ರಭು ನನಗೆ ನೆರವಾಗು. ನೋಡಿ, ನಾವು ನಿರಪರಾಧಿ ನಿರ್ದೋಷಿಗಳಾದರೂ ನಮ್ಮ ಮೇಲೆ ಅಪವಾದಗಳು, ಅನುಮಾನಗಳು ಇವೆಲ್ಲವೂ ಬರ್ತವೆ, ಜೀವನದಲ್ಲೂ ಬರ್ತವೆ. ಆದ್ದರಿಂದ ಪ್ರಭು ದೇವರು ನಮ್ಮ ಕೈ ಬಿಡುವುದಿಲ್ಲ, ಅವರ ನೆರವಾಗಿಯೇ ಆಗುತ್ತಾರೆ. ಇಸ್ರಾಯೇಲರ ದೇವ ಸೇನಾಧೀಶ್ವರ ಪ್ರಭು ನೀನು, ದಂಡಿಸು ನೀನೆಚ್ಚರಗೊಂಡು ಅನ್ಯ ಜನರೆಲ್ಲರನ್ನು, ಅಂದರೆ ನಮಗೆ ವಿರೋಧ ಮಾಡುವವರನ್ನು ಮತ್ತು ನಮ್ಮ ಬಗ್ಗೆ ಬೇಡ ಇಲ್ಲ ಸಲ್ಲದ ಅನುಮಾನಗಳನ್ನು ಸೃಷ್ಟಿಸಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವವರನ್ನು ತೋರಬೇಡ. ದುರುಳ ದ್ರೋಹಿಗಳಿಗಾರಿಗೂ ದಯೆಯನು. ಅಂದರೆ ಈ ಕೀರ್ತನಗಾರರ ಅರ್ಥನಾದ ಆತ ಹೇಳ್ತಾನೆ, ಆತ ಅವರಿಗೆ ದಯೆ ತೋರಬೇಡ, ನಮಗೂ ಹಂಗೆ ಅನ್ನಿಸುತ್ತೆ. ಸಂಜೆಯಾದುದೇ ಓಡಿ ಬರುವವರು ನಾಯಿಗಳಂತೆ ಕಚ್ಚಿ ತಿನ್ನಲು, ಗುರುಗುಟ್ಟುತ್ತ ಊರ ಸುತ್ತುವರು ಕುನ್ನಿಗಳಂತೆ. ಅವರ ಬಾಯಿ ಬೊಗಳುವ ಮಾತುಗಳನ್ನು ಕೇಳು, ಅವರ ತುಟಿಗಳು ಹರಿತ ಕತ್ತಿ ಕಟಾರಿಗಳು. ನಮಗಾರು ಕಿವಿಗೊಡರೆಂಬುದೇ ಅವರ ಗೋಳು, ನೀನಾದರೂ ಪ್ರಭು ಅವರನ್ನು ನೋಡಿ ನಗುವೆ. ನೋಡಿ, ಇವತ್ತು ಇದೆಲ್ಲ ನಡೀತಾ ಇದೆ. ನಾನು ಹೇಳಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗತ್ತೆ ಏನೆಲ್ಲ ಕೀರ್ತನಗರ ಒಂದು ಪ್ರವಾದನೆ ಆವಾಗ ಹೇಳಿದ್ದು ಇವಾಗ ನಡೀತಾ ಇರೋದು. ಆದರೆ ನೀನಾದರೂ ಪ್ರಭು ಅವರನ್ನು ನೋಡಿ ನಗುವೆ, ಯಾಕೆಂದ್ರೆ ನೀ ಸೃಷ್ಟಿಕರ್ತ, ನೀನೇ ನಮ್ಮ ದೇವರು. ಅನ್ಯ ಜನರನ್ನು ಅಪಾಸ್ಯ ಕೀಡು ಮಾಡುವೆ. ನನ್ನ ಶಕ್ತಿಯೇ ನಿನಗಾಗಿ ನಾ ಕಾದಿರುವೆ, ನನ್ನ ಆಶ್ರಯ ದುರ್ಗ ದೇವ ನೀನೇ ಅಲ್ಲವೇ. ಪ್ರೀತಿಯಿಂದ ನೆರವಾಗುವನು ದೇವ ನಿನಗೆ, ಶತ್ರುಗಳಿಗಾದ ಸೋಲನ್ನು ತೋರಿಸುವ ನೆನಗೆ. ಕೊಲಬೇಡ ದ್ರೋಹಿಗಳನ್ನು ಫಕ್ಕನೆ, ಮರೆತಾರೆನ್ನ ಜನತೆ ಪಾಠ ಕಲಿಯದೆ. ಅಂದರೆ ಇತರ ಜನರು ಈ ದ್ರೋಹಿಗಳಿಗೆ ಆಗುವ ಶಿಕ್ಷೆ ನೋಡಿ ಪಾಠ ಕಲಿಯಬೇಕು. ಚದುರಿಸು ಶಕ್ತಿಯಿಂದ ಅಲೆಯಲ್ಲಿ ದಿಕ್ಕು ತೋಚದೆ, ಈ ಪರಿ ತಗ್ಗಿಸುವವರನ್ನು ಪ್ರಭು ನೀಡೆನಗೆ ರಕ್ಷೆ. ನಿನ್ನ ರಕ್ಷೆಯಿಂದ ನನ್ನನ್ನು ಆಶೀರ್ವದಿಸು, ಅವರನ್ನು ತಗ್ಗಿಸು ಮತ್ತು ಅವರು ಈ ಒಂದು ದ್ರೋಹಗಳನ್ನು ಮಾಡುವ ಆ ಅನುಭವವನ್ನು ಅವರು ಕೂಡ ಪಡೆಯುವಂತೆ ಮಾಡು. ಪಾಪವಿದೆ ಬಾಯಲ್ಲಿ, ದೋಷವಿದೆ ತುಟಿಯಲಿ, ಸುಳ್ಳಿದೆ ಮಾತಲಿ, ಶಾಪವಿದೆ ನುಡಿಯಲಿ. ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ, ಸೊಕ್ಕು ಅವರನ್ನು ನಾಶ ಮಾಡಲಿ. ಸೊಕ್ಕಿನಲ್ಲಿ ಜೀವಿಸುವವರು ಆಶೀರ್ವಾದ ಹೊಂದುವುದಿಲ್ಲ. ಸುಟ್ಟು ನೀ ಭಸ್ಮ ಮಾಡು ಕೋಪಾಗ್ನಿಯಿಂದ, ಸ್ಪಷ್ಟವಾಗಲಿ ಇಡೀ ಲೋಕಕ್ಕಿದರಿಂದ. ದೇವನಾಳುತಿಹನೆಂದು ಇಸ್ರಾಯೇಲಿನಿಂದ. ಸಂಜೆಯಾದುದೇ ಓಡಿ ಬರುವರು ನಾಯಿಗಳಂತೆ, ಗುರುಗುಟ್ಟುತ್ತ ಊರ ಸುತ್ತುವರು ಕುನ್ನಿಗಳಂತೆ. ಅನ್ನಕ್ಕಾಗಿ ಅಲೆದಾಡುವರು ಅತ್ತಿತ್ತ, ಹೊಟ್ಟೆ ತುಂಬದಿರೆ ಅಡ್ಡಾಡುವರು ಬೊಗಳುತ್ತ.
ನಾನಾದರೂ ಹೊಗಳಿ ಹಾಡುವೆ ದೇವ ನಿನ್ನ ಸಾಮರ್ಥ್ಯವನ್ನು. ಉದಯ ಕಾಲದಲ್ಲೇ ನಾ ಸಂಕೀರ್ತಿಸುವೆ ನಿನ್ನ ಪ್ರೀತಿ ಪ್ರೇಮವನು. ಸಂಕಟದಲ್ಲಿ ನನಗಾದ ಆಶ್ರಯ ಗಿರಿ ದುರ್ಗ ನೀನಲ್ಲವೇ. ನೀನೆನ್ನ ಶಕ್ತಿ ದೇವ, ನಿನಗೆನ್ನ ಸ್ತುತಿ, ನೀನೆನ್ನ ದುರ್ಗ ತೋರಿಸು ಎನಗೆ ಪ್ರೀತಿ. ನೋಡಿ, ದೇವ ನೀನೇ ಸರ್ವಸ್ವ, ನೀನೇ ನಮ್ಮನ್ನು ನಡೆಸುವಾತ. ಅದನ್ನು ಭಯಪಡಬೇಕಾಗಿಲ್ಲ. ಹೌದು, ನಮಗೂ ಕೂಡ ಕೋಪಾವೇಶಗಳು ಬರ್ತವೆ, ಆದರೆ ಯೇಸುವಿನ ಶಿಕ್ಷಣ ನಮಗೆ ಏನು? ಪ್ರೀತಿಸು, ಪ್ರಾರ್ಥಿಸು, ಸಹಿಸು, ಸೇವೆ ಮಾಡು, ಕ್ಷಮಿಸು. ಅದರಿಂದ ನಾವು ಯಾರ ಮೇಲೂ ದ್ವೇಷ, ಕೋಪ, ಹಗೆತನ, ವೈಷಮ್ಯ ಬಿಡುವಂಗಿಲ್ಲ, ಯಾರಿಗೂ ಕೇಳು ಬಯಸುವಂಗಿಲ್ಲ. ಆ ಕೀರ್ತನೆಯಲ್ಲಿ ನಮಗೆ ಹಂಗೆ ಕಾಣಬಹುದು. ಅಂದರೆ ಅದು ನಮ್ಮ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಆಗುವ ತಳಮಳಗಳು. ಆದರೆ ನಾವು ದೇವರಲ್ಲಿ ಬಂದಾಗ ದೇವರ ದಯೆ, ದೇವರ ಪ್ರೀತಿ, ದೇವರ ಕ್ಷಮೆ, ದೇವರ ಆ ಎಲ್ಲ ಆಶೀರ್ವಾದಗಳು ನಮಗೆ ಸಿಗುತ್ತವೆ. ಅದರಿಂದ ಆತ್ಮೀಯರೇ, ನಾವು ನಮ್ಮ ಕೋಪಾವೇಶದ ಮಧ್ಯೆಯೂ ದೇವರಲ್ಲಿ ವಿಶ್ವಾಸವಿಡೋಣ. ಸರ್ವೇಶ್ವರನನ್ನು ತೊರೆದು ಹೋಗುವಂಥ ಹೃದಯ ನಮಗೆ ಬರುವುದೇ ಬೇಡ, ಜೀವನವೇ ಬೇಡ. ಅದರಿಂದ ಇವತ್ತು ಸರ್ವೇಶ್ವರ ದೇವರು ನಮ್ಮ ಮೇಲೆ ಕರುಣೆ ತೋರಲಿ, ಕೃಪೆ ತೋರಲಿ ಎಂದು ನಾವು ಪ್ರಾರ್ಥಿಸೋಣ. ಮುಂದಿನ ಕೀರ್ತನೆ 60, 1-12 ವಾಕ್ಯಗಳಿವೆ ಇಲ್ಲಿ. ಈ ಕೀರ್ತನೆ ರಾಷ್ಟ್ರಕ್ಕಾಗಿ ಪ್ರಾರ್ಥನೆ. ನಾವು ಕೂಡ ರಾಷ್ಟ್ರಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ಕೂಡ ನಮಗೆ ಯೇಸು ಸ್ವಾಮಿ ಪ್ರೇಷಿತರು ಹೇಳಿದ್ದಾರೆ, ನಿಮ್ಮ ರಾಷ್ಟ್ರಕ್ಕಾಗಿ ನೀವು ಪ್ರಾರ್ಥಿಸಬೇಕು. ಕೈ ಬಿಟ್ಟೆ ದೇವ ನಮ್ಮನ್ನು ಕೈ ಬಿಟ್ಟೆ, ಕೋಪದಿಂದೆಮ್ಮನ್ನು ತಳ್ಳಿ ಕೆಡವಿ ಬಿಟ್ಟೆ. ಉದ್ಧಾರವಾಗುವೆವು ನೀ ಮರಳಿ ಬೆಂಗೊಡೆ, ನಾಡನ್ನು ನಡುಗಿಸಿ ಬಿಡಿ ಬಿಡಿಯಾಗಿಸಿದೆ. ಅದರೊಡಕನು ಸರಿ ಮಾಡು ತಡವರಿಸದೆ, ನಿನ್ನ ಜನರನ್ನು ಗುರಿಪಡಿಸಿದೆ ಸಂಕಟಕ್ಕೆ. ಭ್ರಮಣಗೊಳಿಪ ಮದ್ಯವ ಕುಡಿಸಿದೆ ನಮಗೆ, ಪರಾಜಯ ಪತಾಕೆಯ ಹಾರಿಸಿದೆ ನಿನ್ನ ಗಂಜಿ ನಡೆದವರಿಗೆ. ಅವರು ಹೆದರಿ ಓಡುವಂತೆ ಮಾಡಿದೆ ಬಿಲ್ಲು ಬಾಣಗಳಿಗೆ, ನಿನಗೆ ಪ್ರಿಯರಾದ ನಮ್ಮ ಮೊರೆಯನಾಲಿಸು. ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ಗರ್ಭಗುಡಿಯಿಂದಲೇ ದೇವ ನಿಂತೆಂದನು ಜಯಶೀಲ ನಾನು ಹಂಚುವೆನು ಶೇಕೇಮನು, ಅಳೆದು ಕೊಡುವೆನು ಸುಕೇತೆಂಬ ಬಯಲನು. ಗಿಲಿಯಾದ ಸೀಮೆ ಮನಸ್ಸೆ ನಾಡು ನನ್ನವೇ, ಎಫ್ರಾಹಿಂ ಗೋತ್ರವು ಶಿರಸ್ತ್ರಾಣವು ನನಗೆ. ಜೂದ ಕುಲವು ರಾಜದಂಡವು ನನ್ನ ಕೈಗೆ. ಮೋವಾ ಪ್ರಾಂತ್ಯವು ನನ್ನ ಸ್ನಾನ ಪಾತ್ರೆಯು, ಎದೋಮ್ ಪ್ರಾಂತ್ಯವು ನನ್ನ ಕೆರಗಳಿಗೆ ಎಡೆಯು. ನನ್ನ ಗೆಲುವೆನೆಂದಿತೆ ಫಿಲಿಸ್ಟಿಯ ಪ್ರಾಂತ್ಯವು, ಕೋಟೆಯ ನಗರಕ್ಕೆ ನನ್ನನ್ನು ಕರೆದೊಯ್ಯುವರಾರು. ಎದೋಮ್ ಪ್ರಾಂತ್ಯಕ್ಕೆ ನನ್ನ ಕೊಂಡೊಯ್ಯುವವರಾರು. ದೇವಾ ನೀ ನಮ್ಮನ್ನು ಕೈಬಿಟ್ಟಿರುವುದು ಸರಿಯೋ, ನಮ್ಮ ಸೈನ್ಯ ಸಮೇತ ನೀ ಬರದೆ ಹೋದೆಯೋ. ಶತ್ರು ವಿರುದ್ಧ ಸಹಾಯ ಮಾಡಯ್ಯ, ಮಾನವ ನೆರವು ನಮಗೆ ವ್ಯರ್ಥವಯ್ಯ. ನಮ್ಮ ಪರ ದೇವನಿರಲು ಹೆಣಗುವೆವು ಶೂರರಾಗಿ, ವೈರಿಗಳನ್ನು ತುಳಿದು ಬಿಡುವನಾಥ ಖರೆಯಾಗಿ. ನೋಡಿ, ಇವತ್ತು ಒಂದರ್ಥದಲ್ಲಿ ನಾವು ನಮ್ಮ ರಾಷ್ಟ್ರಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಶತ್ರುಗಳ ವಿರುದ್ಧ ನಮಗೆ ದೇವರ ಸಹಾಯ ಬೇಕು, ಮತ್ತು ವೈರಿಗಳು ನಮ್ಮಿಂದ ದೂರವಾಗಬೇಕು, ಅಥವಾ ಅವರು ಶಾಶ್ವತ ನಮ್ಮಿಂದ ಅವರ ಜೀವನದಿಂದಲೇ ದೂರವಾಗಬೇಕು. ಅದಕ್ಕಾಗಿ ಕೀರ್ತನೆ ಹೇಳ್ತಾ ಇದೆ, ನೀವು ಪ್ರಾರ್ಥಿಸುವಾಗ ಉಳಿದದನ್ನೆಲ್ಲ ದೇವರು ಮಾಡ್ತಾರೆ. ಅದು ಆಲೋಚಿಸುವಂಥದ್ದು ನಿನ್ನದಲ್ಲ, ಅದು ದೇವರದು. ದೇವರು ಏನು ಮಾಡಬೇಕು ದೇವರಿಗೆ ತಿಳಿದಿದೆ. ಕೈ ಬಿಟ್ಟೆ ದೇವ ನಮ್ಮನ್ನು ಕೈ ಬಿಟ್ಟೆ, ಕೋಪದಿಂದೆಮ್ಮನ್ನು ತಳ್ಳಿ ಕೆಡವಿ ಬಿಟ್ಟೆ. ಉದ್ಧಾರವಾಗುವೆವು ನೀ ಮರಳಿ ಬೆಂಗೊಡೆ. ನೋಡಿ, ಉದ್ಧಾರವಾಗುವೆವು ನೀ ಮರಳಿ ಬೆಂಗೊಡೆ, ನಮ್ಮ ಈ ಒಂದು ಮೊರೆಯನ್ನು ಆಲಿಸೆ. ನಾಡನ್ನು ನಡುಗಿಸಿ ಬಿಡಿ ಬಿಡಿಯಾಗಿಸಿದೆ, ಅದರೊಡಕನ್ನು ಸರಿ ಮಾಡು ತಡವರಿಸದೆ. ಬಿರುಕು ಮಾಡಲು ಬರುತ್ತೆ ನಿನಗೆ, ಸರಿ ಮಾಡಲು ಬರುತ್ತೆ ನಿನಗೆ. ನಿನ್ನ ಜನರನ್ನು ಗುರಿಪಡಿಸಿದೆ ಸಂಕಟಕ್ಕೆ, ಭ್ರಮಣಗೊಳಿಪ ಮದ್ಯವ ಕುಡಿಸಿದೆ ನಮಗೆ. ಕೆಲವು ಸರಿ ಭ್ರಮಣಗೊಳಿಸುತ್ತದೆ ಕೆಲವರದು. ಈ ರಾಷ್ಟ್ರದಲ್ಲಿರುವಾಗ ಎಲ್ಲದಕ್ಕೂ ರಾಷ್ಟ್ರದ್ರೋಹ, ಎಲ್ಲದಕ್ಕೂ ಹಾದು ಏನು ಮಾಡ್ತಾರೆ, ಈ ಒಂದು ಮನೋಭಾವ ಕಾಕತಳೀಯ ಮನುಷ್ಯನ ಮನೋಭಾವ ಆಗಿರಬಾರ್ದು. ಪರಾಜಯ ಪತಾಕೆಯ ಹಾರಿಸಿದೆ ನಿನ್ನ ಗಂಜಿ ನಡೆದವರಿಗೆ. ನೋಡಿ, ಪರಾಜಯ ನಿನಗೆ ಅಂಜಿ ನಡೆದವರಿಗೆ ಪರಾಜಯ
ಪತಾಕೆ ಹಾರಿಸಿದೆ, ಅವರು ಹೆದರಿ ಓಡುವಂತೆ ಮಾಡಿದೆ ಬಿಲ್ಲು ಬಾಣಗಳಿಗೆ. ಅದರಿಂದ ಯುದ್ಧ ಸರ್ವೇಶ್ವರನದು. ನಾವು ಪ್ರಾರ್ಥಿಸತಕ್ಕದ್ದು, ನಿನಗೆ ಪ್ರಿಯರಾದ ನಮ್ಮ ಮೊರೆಯ ನಾಲಿಸು, ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ನಮ್ಮ ಮೊರೆಯನ್ನು ಆಲಿಸು, ನಮ್ಮ ಪ್ರಾರ್ಥನೆಯನ್ನು ಆಲಿಸು, ನಿನ್ನ ಭುಜಬಲದಿಂದ ನಮಗೆ ಜಯವನ್ನು ಕರುಣಿಸು. ಗರ್ಭಗುಡಿಯಿಂದಲೇ ದೇವ ನಿಂತೆಂದನು. ನೋಡಿ, ಈಗ ದೇವರ ಮಾತು, ದೇವನೇ ಅಂತಾನೆ, ಜಯಶೀಲ ನಾನು ಹಂಚುವೆನು ಶೆಕೆಮನು, ಅಳೆದು ಕೊಡುವೆನು ಸುಖೆತೆಂಬ ಬಯಲನು. ಅಂದರೆ ನಮ್ಮ ದೇವರು ಜಯಶೀಲ ದೇವರು, ಜಯ ಹೊಂದಿದ ದೇವರು. ಆ ದೇವರು ನಮಗೆ ಜಯವನ್ನು ಕೊಟ್ಟೇ ಕೊಡುತ್ತಾರೆ. ನಾವು ತಡವರಿಸದಂತೆ ನಮ್ಮನ್ನು ಕಾಪಾಡುತ್ತಾರೆ. ಗಿಲಿಯಾದ ಸೀಮೆ, ಮನಸ್ಸೆ ನಾಡು ನನ್ನವೇ, ಇದೆಲ್ಲವೂ ನನ್ನವೇ. ಎಫ್ರಾಹಿಂ ಗೋತ್ರ ಶಿರಸ್ತ್ರಾಣವು ನನಗೆ, ಎಫ್ರಾಹಿಂ ಗೋತ್ರ ನನಗೆ ಶಿರಸ್ತ್ರಾಣ. ಚೂದ ಕುಲವು ರಾಜದಂಡ ನನಗೆ. ಮೋವಾಬ್ ಪ್ರಾಂತ್ಯವು ನನ್ನ ಸ್ನಾನ ಪಾತ್ರೆಯು, ಎದೋಮ್ ಪ್ರಾಂತ್ಯವು ನನ್ನ ಕೆರಗಳಿಗೆ ಎಡೆಯು. ನನ್ನ ಗೆಲುವೆ ನಿಂದಿತೆ ಫಿಲಿಸ್ಟಿಯ ಪ್ರಾಂತ್ಯವು. ದೇವರ ವಿರೋಧ ಹೋಗಿ ಗೆಲ್ಲಲು ಯಾರಿಗಾದರೂ ಸಾಧ್ಯವಿದೆನಾ? ಖಂಡಿತ ಸಾಧ್ಯವಿಲ್ಲ. ದೇವರ ವಿರೋಧ ಹೋಗಲು ಯಾರಿಗೂ ಸಾಧ್ಯನೇವಿಲ್ಲ. ಆದ್ದರಿಂದ ಕೋಟೆಯ ನಗರಕ್ಕೆ ನನ್ನನ್ನು ಕರೆದೊಯ್ಯುವರಾರು? ಎದೋಮ್ ಪ್ರಾಂತ್ಯಕ್ಕೆ ನನ್ನ ಕೊಂಡೊಯ್ಯುವರಾರು? ದೇವ, ನೀ ನಮ್ಮನ್ನು ಕೈ ಬಿಟ್ಟಿರುವುದು ಸರಿಯೋ? ಈ ಭಕ್ತ ಏನು ಹೇಳ್ತಾನೆ, ಕೀರ್ತನಕಾರ, ನೀ ನಮ್ಮನ್ನು ಕೈ ಬಿಟ್ಟಿದ್ದು ಸರಿಯೋ? ಅನೇಕ ಬಾರಿ ನಮಗೂ ಅನುಭವ ಆಗುತ್ತೆ, ದೇವರು ನಮ್ಮ ಕೈ ಬಿಟ್ಟಿದ್ದಾರೆ ಫಾದರ್, ದೇವರೊಂದಿಗೆ ನಮ್ಮ ಮೇಲೆ ಕರುಣೆ ಇಲ್ಲ ಫಾದರ್ ಅಂತೀವಿ ನಾವು. ಹೌದಾ? ನಮ್ಮ ಸೈನ್ಯ ಸಮೇತ ನೀ ಬರದೆ ಹೋದೆಯೋ? ಅಂದರೆ ನಿಮ್ಮ ಪ್ರಸನ್ನತೆ. ದಾವಿದ ಬರೀತಾ ಹೇಳ್ತಾ ಇದ್ದಾನೆ ಆತನ ಕೀರ್ತನೆಗಳು, ನಮ್ಮ ಸೈನ್ಯಕ್ಕೆ ಜಯ ಸಿಗುವುದು ನಿಮ್ಮ ಪ್ರಸನ್ನತೆಯಿಂದ. ಶತ್ರು ವಿರುದ್ಧ ಸಹಾಯ ಮಾಡಯ್ಯ, ಮಾನವ ನೆರವು ನಮಗೆ ವ್ಯರ್ಥವಯ್ಯ. ಶತ್ರು ವಿರುದ್ಧ ಸಹಾಯ ಮಾಡಯ್ಯ, ಮಾನವ ನೆರವು ನಮಗೆ ವ್ಯರ್ಥವಯ್ಯ. ನಮ್ಮ ಪರ ದೇವನಿರಲು ಹೆಣಗುವೆವು ಶೂರರಾಗಿ. ದೇವರು ನಮ್ಮ ಜೊತಿದ್ದಾಗ, ದೇವರ ಪ್ರಸನ್ನತೆ ಇದ್ದಾಗ, ದೇವರ ಕೃಪೆ ಇದ್ದಾಗ ಹೆಣಗುವೆವು, ಅಂದರೆ ಹೋರಾಡುವೆವು ಶೂರರಾಗಿ. ವೈರಿಗಳನ್ನು ತುಳಿದು ಬಿಡುವ ನಾಥ ಖರೆಯಾಗಿ. ಯಾಕಂದರೆ ನಮ್ಮ ಪಕ್ಷದಲ್ಲಿ ದೇವರಿರುವಾಗ ವೈರಿಗಳನ್ನು ಅವರು ತುಳಿದೇ ಬಿಡ್ತಾರೆ. ಕೀರ್ತನೆ 61, ಪ್ರವಾಸಿಗನ ಪ್ರಾರ್ಥನೆ. ದೇವ, ಆಲಿಸೆನ್ನ ಮೊರೆಯನ್ನು, ಕಿವಿಗೊಟ್ಟು ಕೇಳೆನ್ನ ಜಪವನ್ನು. ಎದೆಗುಂದಿ ಮೊರೆ ಇಡುತ್ತಿರುವೆ ಜಗದೆಲ್ಲೆಯಿಂದ, ಹತ್ತಲಾಗದ ಆಶ್ರಯಗಿರಿಗೆ ಹತ್ತಿಸೆನ್ನ. ದೇವ, ನೀ ನನಗೆ ಶರಣು ಮಹತ್ತರ, ಶತ್ರು ಗೆಟುಕದ ಸುಭದ್ರ ಗೋಪುರ. ನಿನ್ನ ಗೂಡಾರವಾಗಲಿ ನನಗೆ ನಿರಂತರ ಬಿಡಾರ, ನಿನ್ನ ರೆಕ್ಕೆಗಳ ಮರೆಯೇ ನನಗೆ ಆಶ್ರಯ ದಾಗರ. ನಾ ಹೊತ್ತ ಹರಕೆಗಳಿಗೆ ದೇವಾನಿ ಲಕ್ಷ್ಯವಿತ್ತೆ, ನಿನ್ನ ಭಕ್ತರಿಗೆ ಸಿಗುವ ಬಾಧ್ಯತೆಯ ನನಗೂ ಇತ್ತೆ. ದೀರ್ಘಾಯಸ್ಸನ್ನು ದಯಪಾಲಿಸು ರಾಜನಿಗೆ, ತಲತಲಾಂತರಕ್ಕೂ ಉಳಿಯಲಿ ಆತನ ಆಳ್ವಿಕೆ. ದೇವರ ಸಾನ್ನಿಧ್ಯದಲ್ಲಿ ಆತನು ಸದಾ ಸಾಮ್ರಾಜ್ಯವಾಳಲಿ. ನಿನ್ನಯ ಪ್ರೀತಿ ಸತ್ಯತೆಗಳು ಆತನಿಗೆ ಬೆಂಗಾವಲಾಗಿರಲಿ. ಸಲ್ಲಿಸುವೆನಾಗ ದಿನ ಬಿಡದೆ ನಿನಗೆ ಹರಕೆಗಳನ್ನು, ಸಂಕೀರ್ತಿಸುವೆನು ಸದಾ ನಿನ್ನ ಶ್ರೀನಾಮವನು. ಹೌದು, ಈ ಒಂದು ಕೀರ್ತನೆ ಒಬ್ಬ ಯಾತ್ರಿಕನ ಅಥವಾ ಪ್ರವಾಸಿಗನ ಪ್ರಾರ್ಥನೆ. ಕರೆಕ್ಟ್, ನಾವು ಕೂಡ ಪ್ರವಾಸಿಗರೇ ಈ ಲೋಕದಲ್ಲಿ ಎಲ್ಲ ವರ್ಷಗಳು ಇದ್ವಿ, ಈಗ ಮುಗಿಯುತ್ತೆ, ಮತ್ತೆ ಮುಂದೆ ಹೋಗ್ತಾ ಇರಬೇಕು, ಸಾಕ್ತಾ ಇರಬೇಕು. ಅದಕ್ಕೆ ಈ ಕೀರ್ತನಗಾರ ಹೇಳ್ತಾನೆ, ಆಲಿಸೆನ್ನ ಮೊರೆಯನ್ನು, ಕಿವಿಗೊಟ್ಟು ನನ್ನ ಜಪವನು. ಎದೆ ಗುಂದಿ ಮೊರೆ ಇಡುತ್ತಿರುವೆ ಜಗದೆಲ್ಲೆಯಿಂದ, ಹತ್ತಲಾಗದ ಆಶ್ರಯಗಿರಿಗೆ ಹತ್ತಿಸೆನ್ನ. ದೇವ, ನೀ ನನಗೆ ಶರಣು ಮಹತ್ತರ, ಶತ್ರುಗೆಟುಕದ ಸುಭದ್ರ ಗೋಪುರ. ದೇವರ ಆಶ್ರಯದಲ್ಲಿ ನಾವು ಸುರಕ್ಷಿತರು. ದೇವರ ರಕ್ಷಾ ಕವಚ ನಮ್ಮ ಮೇಲಿದೆ. ಆದ್ದರಿಂದ ದೇವ, ನೀ ನನಗೆ ಶರಣು ಮಹತ್ತರ, ಶತ್ರು ಗೆಟುಕದ ಸುಭದ್ರ ಗೋಪುರ. ಗೋಪುರಕ್ಕೆ ಶತ್ರು ಆಕ್ರಮಣ ಮಾಡಲಿಕ್ಕಾಗಲ್ಲ. ಆದ್ದರಿಂದ ನನಗೂ ನೀವು ನಮ್ಮೊಟ್ಟಿಗಿರುವಾಗ, ಪ್ರಸನ್ನತೆ ನಮ್ಮೊಟ್ಟಿಗಿರುವಾಗ, ನಿಮ್ಮ ಆತ್ಮರು ನಮ್ಮೊಟ್ಟಿಗಿರುವಾಗ, ಸರ್ವೇಶ್ವರನೇ ನಮ್ಮೊಟ್ಟಿಗಿರುವಾಗ ಯಾವ ಕೇಡು ನಮಗೆ ಸಂಭವಿಸದು. ನಿನ್ನ ಗೂಡಾರವಾಗಲಿ ನನಗೆ ನಿರಂತರ ಬಿಡಾರ, ನಿನ್ನ ರೆಕ್ಕೆಗಳ ಮರೆಯೇ ನನಗೆ ಆಶ್ರಯ ದಾಗರ.
ನಾ ಹೊತ್ತ ಹರಕೆಗಳಿಗೆ ದೇವ ನೀ ಲಕ್ಷ್ಯವಿತ್ತೆ. ನೋಡಿ, ನಿನ್ನ ಗುಡಾರದಲ್ಲಿ ನನಗೆ ನಿರಂತರ ಬಿಡಾರ. ನಾವು ದೇವರೊಟ್ಟಿಗೆ ಸದಾ ಬೆಳಬೇಕು. ಮತ್ತು ರೆಕ್ಕೆ ಅಂದರೆ ಅವರ ಕೃಪೆ, ಆ ಕೃಪೆಗಳ ಆಶ್ರಯದಲ್ಲಿ ನಾವಿದ್ದೀವಿ. ನಾವು ಹೊತ್ತ ಹರಕೆಗಳಿಗೆ ದೇವ ನೀ ಲಕ್ಷ್ಯವಿತ್ತೆ. ಅನೇಕ ಬಾರಿ ನಾವು ಹರಕೆಗಳನ್ನು ಮಾಡ್ತೀವಿ, ದೇವರ ಲಕ್ಷ್ಯವಿತ್ತಾರೆ. ನಿನ್ನ ಭಕ್ತರಿಗೆ ಸಿಗುವ ಬಾಧ್ಯತೆ ನನಗೂ ಇತ್ತೆ. ದೀರ್ಘಾಯಸ್ಸನ್ನು ದಯಪಾಲಿಸು ರಾಜನಿಗೆ, ತಲತಲಾಂತರಕ್ಕೂ ಉಳಿಯಲಿ ಆತನಾಳ್ವಿಕೆ. ನೋಡಿ, ರಾಜನನ್ನು ನೀನು ಜನಪಾಲಕರನ್ನು ಆಶೀರ್ವದಿಸು, ಯಾಕಂದರೆ ತಲತಲಾಂತರಕ್ಕೂ ಉಳಿಯಲಿ ಆತನಾಳ್ವಿಕೆ. ದೇವರ ಸಾನ್ನಿಧ್ಯದಲ್ಲಿ ಆತನು ಸದಾ ಸಾಮ್ರಾಜ್ಯವಾಳಲಿ. ನಿನ್ನಯ ಪ್ರೀತಿ ಸತ್ಯತೆಗಳು ಆತನಿಗೆ ಬೆಂಗಾವಲಾಗಿರಲಿ. ನೋಡಿ, ಬೆಂಗಾವಲು ಅಂದರೆ ದೇವರ ಸಾನ್ನಿಧ್ಯದಲ್ಲಿ ಸದಾ ಅವರು ರಾಜರು ಇರಬಹುದು, ದಾವಿದಾರಸ ಇರಬಹುದು, ಸೊಲೊಮನ್ ಇರಬಹುದು, ರಾಜ್ಯವಾಡಲಿ. ತಲತಲಾಂತರಕ್ಕೂ ಉಳಿಯಲಿ ಆತನ ಆಳ್ವಿಕೆ. ನಿನ್ನಯ ಪ್ರೀತಿ ಸತ್ಯತೆಗಳು ಆತನಿಗೆ ಬೆಂಗಾವಲಾಗಿರಲಿ. ಪ್ರೀತಿ ಸತ್ಯತೆಗಳು ಬೆಂಗಾವಲಾಗಿರಲಿ. ಸಲ್ಲಿಸುವೆನಾಗ ದಿನ ಬಿಡದೆ ನಿನಗೆ ಹರಕೆಗಳನ್ನು ಸಂಕೀರ್ತಿಸುವೆನು ಸದಾ ನಿನ್ನ ಶ್ರೀನಾಮವನ್ನು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ಸನ್ನಿಧಿಯಲ್ಲಿ ನಾವು ಸದಾ ಕೀರ್ತಿಸತಕ್ಕದ್ದು. ಇನ್ನು ನಾವು ಆಲಿಸಿದ ಕೀರ್ತನೆಗಳು 58. ನ್ಯಾಯಾಧೀಶರೋ ಅನ್ಯಾಯಾಧೀಶರು. ನಾವು ನ್ಯಾಯಭರಿತವಾಗಿ ಜೀವಿಸಬೇಕು. ಅನ್ಯಾಯವಾದವರಿಗೆ ಖಂಡಿತ ದೇವರು ಅವರನ್ನು ದಂಡಿಸುತ್ತಾರೆ. 59ನೇ ಕೀರ್ತನೆಯಲ್ಲಿ ನಿರ್ದೋಷಿಯ ಕೋಪಾವೇಶ, ಒಬ್ಬ ನಿರ್ದೋಷಿ ತನ್ನ ಹೃದಯದಲ್ಲಿರುವ ಆತಂಕಗಳನ್ನು ಹೇಗೆ ಹೊರಗೆ ಹಾಕ್ತಾನೆ ಎಂಬುದಾಗಿ, ಮತ್ತು ದೇವರಲ್ಲಿ ಅವನು ಹೇಗೆ ಬಾಳುತ್ತಾನೆ ಎಂಬುದಾಗಿ. ಹಾಗೂ 60ನೇ ಕೀರ್ತನೆಯಲ್ಲಿ ರಕ್ಷಣೆಗಾಗಿ ಪ್ರಾರ್ಥನೆ, 61ರಲ್ಲಿ ನಾವು ಪ್ರವಾಸಿಗನ ಪ್ರಾರ್ಥನೆ. ಆತ್ಮೀಯರೇ, ನಾವೆಲ್ಲರೂ ಪಯಣಿಗರು ಈ ಲೋಕದಲ್ಲಿ. ಅದರಿಂದ ಈ ಕೀರ್ತನೆಗಳು ನಮಗೆ ಸಹಾಯ ಮಾಡುತ್ತವೆ ದೇವರ ಹಾದಿಯಲ್ಲಿ ಜೀವಿಸಲು, ದೇವರನ್ನು ಪ್ರೀತಿಸಲು, ದೇವರ ಜೊತೆ ನಾವು ನಡೆಯಲು. ನಾವು ನಮ್ಮೆಲ್ಲ ಕೊರತೆಗಳನ್ನು ಸಮರ್ಪಿಸೋಣ. ಕೀರ್ತನೆ 107 ಹೇಳುತ್ತೆ, ಕೀರ್ತನೆ 107 ಹೇಳುತ್ತೆ, ವಾಕ್ಯ 17ರಿಂದ 20. ರೋಗಿಗಳಾದರವರು ಅನಾಚಾರದ ನಿಮಿತ್ತ, ಬಾಧೆಗೊಳಗಾದರೂ ಪಾಪ ಕಾರ್ಯಗಳ ನಿಮಿತ್ತ, ಅಸಹ್ಯಪಟ್ಟರು ಅನ್ನ ಆಹಾರಗಳಿಗೆ, ಹತ್ತಿರವಾದರವರು ಮೃತ್ಯುದ್ವಾರಕ್ಕೆ, ಸಂಕಟದಲ್ಲಿ ಮೊರೆಯಿಟ್ಟರು ಪ್ರಭುವಿಗೆ, ಬಿಕ್ಕಟ್ಟಿನಿಂದ ಬಿಡುಗಡೆ ಇತ್ತನು ಅವರಿಗೆ, ಗುಣಪಡಿಸಿದನವರನ್ನು ತನ್ನ ವಾಣಿಯಿಂದ ತಪ್ಪಿಸಿದನು ಅವರನ್ನು ವಿನಾಶ ಕೋಪದಿಂದ. ಅಂದರೆ ದೇವರು ನಮ್ಮ ರೋಗ ಬಾಧೆ ಎಲ್ಲದರಿಂದ ಬಿಡುಗಡೆ ಕೊಡ್ತಾರೆ. ಆ ಬಿಡುಗಡೆ ಕೊಡುವ ದೇವರಿಗೆ ನಮ್ಮನ್ನೇ ಒಪ್ಪಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೊಡಿ ಸ್ತೋತ್ರಗಳು. ಈ ದಿನ ಈ ಜೀವನ ಈ ಕುಟುಂಬ ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತೇವೆ. ನಿಮ್ಮ ದೇಹ ಆತ್ಮ ಮನಸ್ಸು ಪರಿಶುದ್ಧವಾಗಲಿ. ದೇಹದಲ್ಲಿ ಅನೇಕ ರೋಗಗಳಿವೆ, ಮನಸ್ಸಿನಲ್ಲಿ ತುಮುಲಗಳು ತಳಮಳಗಳಿವೆ, ನೋವುಗಳಿವೆ, ದುಃಖ ಅವಮಾನ ನಿಂದೆ ಅಪಾಸ್ಯಗಳಿವೆ. ಎಲ್ಲವನ್ನು ಬಲ್ಲ ಪ್ರಭು ನೀವಾಗಿದ್ದೀರಿ. ಇವತ್ತಿದು ಕೀರ್ತನೆಯೊಂದಿಗೆ ಪ್ರಾರ್ಥನೆ ಮಾಡುತ್ತಿರುವ, ಪಯಣಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸು. ವಿಶೇಷವಾಗಿ ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ದಯೆ ಇವರ ಮೇಲೆ ಇಳಿದು ಬರಲಿ. ಈ ಕೀರ್ತನೆಗಳ ಆಶೀರ್ವಾದ 58, 59, 60, 61 4 ಕೀರ್ತನೆಗಳ ಆಶೀರ್ವಾದ ಪ್ರತಿಯೊಬ್ಬರು ಸವಿಯುವಂತಾಗಲಿ. ಇದು ಯೇಸುವೆ, ನೀವು ನಮ್ಮ ರಕ್ಷಕರಾಗಿದ್ದೀರಿ. ಇವತ್ತು ನಿಮ್ಮಲ್ಲಿ ನಾವು ಏನು ಬೇಡಿಕೊಂಡರೂ ಪಿತನ ಮೂಲಕ ನೀವು ಕೊಟ್ಟೇ ಕೊಡುತ್ತೀರಿ ಎಂಬ ದೃಢ ನಂಬಿಕೆ ವಿಶ್ವಾಸ ನಮ್ಮದಾಗಿದೆ. ಎಷ್ಟೋ ಮಂದಿ ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ನಿರಾಶೆಯಲ್ಲಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ, ಹಾಸಿಗೆ ಹಿಡಿದಿದ್ದಾರೆ, ಆಸ್ಪತ್ರೆಯಲ್ಲಿ ಜೀವನ ಮರಣದ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅಂಥವರ ಮೇಲೆ ನಿಮ್ಮ ಕರುಣೆ, ಕೃಪೆ, ಕಟಾಕ್ಷತೆ ಇಳಿದು ಬರಲಿ. ಇದು ಈ ದಿನ ಈ ಪ್ರಾರ್ಥನೆ ಆಲಿಸಿದ ನನ್ನ ಸಹೋದರ ಸಹೋದರಿಯರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಆ ನಿಮ್ಮ ಕರಗಳಿಂದ ಸ್ಪರ್ಶಿಸಿರಿ, ಆಶೀರ್ವದಿಸಿರಿ, ಬಿಡುಗಡೆ ಕೊಡಿರಿ. ಎಲ್ಲ ಕೇಡು ವೇದನೆಗಳಿಂದ ಕಾದು ರಕ್ಷಿಸಿರಿ ಯೇಸುವೆ. ನಿಮ್ಮ ಕರುಣೆಯ ಹಸ್ತ, ಕೃಪೆಯ ಹಸ್ತ, ಪ್ರೀತಿಯ ಹಸ್ತ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ಸ್ವಾರ್ಥ ಆಲಿಸುತ್ತಿರುವ, ಪ್ರಸಾರ ಮಾಡುತ್ತಿರುವ ಮೇಲೆ ಇಳಿದು ಬರಲಿ. ಎಲ್ಲ ಅಂಧಕಾರ ಶಕ್ತಿಗಳ ಬಂಧನಗಳು, ರೋಗ ರುಜಿನಗಳು, ಆ ಆಂತರಿಕ ಗಾಯಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ them Lord, anoint them Lord, heal them Lord. ಯೇಸುವೆ, ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿಸಿ ಅಭಿಷೇಕಿಸಿರಿ. ಸರ್ವಶಕ್ತ ದೇವರಾದ
ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಹರಸಿ ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸುವಾರ್ತೆಯ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ದಿವ್ಯವಾಣಿ